ಸುರತ್ಕಲ್ನಲ್ಲಿ ಸೂಕ್ತ ಮಾರುಕಟ್ಟೆ ಇಲ್ಲದೆ ವ್ಯಾಪಾರಿಗಳು ಪರದಾಡುವ ಸ್ಥಿತಿ ಎದುರಾಗಿದೆ. ಒಂದೆಡೆ ಈಗ ಕಾರ್ಯಾಚರಿಸುತ್ತಿರುವ 20 ವರ್ಷದ ಹಳೆಯ ಮುಡಾ ಮಾರುಕಟ್ಟೆಯನ್ನ ಕೆಡವಲು ಮಂಗಳೂರು ಮಹಾನಗರ ಪಾಲಿಕೆ ನಿರ್ಧಾರ ಮಾಡಿಕೊಂಡಿದೆ. ನೂತನ ಮಾರುಕಟ್ಟೆಯ ಕಾಮಗಾರಿ ಆರಂಭಗೊಳ್ಳದೇ ಇರುವುದರಿಂದ ವ್ಯಾಪಾರಸ್ಥರು ಕಂಗೆಟ್ಟಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಒಂದೆಡೆ ನೂತನ ಮಾರುಕಟ್ಟೆ ನಿರ್ಮಾಣ, ಮತ್ತೊಂದೆಡೆ ಹಳೆಯ ಮೂಡಾ ಮಾರುಕಟ್ಟೆ ಕೆಡವಿ ಹಾಕಲು ಪಾಲಿಕೆ ನಿರ್ಧಾರ. ಕಂಗಾಲಾಗಿರುವ ಸುರತ್ಕಲ್ ಮಾರುಕಟ್ಟೆಯ ವ್ಯಾಪಾರಸ್ಥರು. ಹೌದು, ರಾಜ್ಯದಲ್ಲಿಯೇ ಸರ್ಕಾರಿ ಸ್ವಾಮ್ಯದ ದೊಡ್ಡ ಮಾರ್ಕೆಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸುರತ್ಕಲ್ ಮಾರುಕಟ್ಟೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮಾರುಕಟ್ಟೆ ಇದೀಗ ಕುಂಟುತ್ತಾ ಸಾಗುತ್ತಿದೆ. ಮಾರುಕಟ್ಟೆಯ ಇನ್ನೊಂದು ಭಾಗದಲ್ಲಿರುವ ಹಳೆಯ ಮೂಡಾ ಮಾರ್ಕೆಟ್ ಕೆಡವಲಾಗುತ್ತಿದ್ದು, ವ್ಯಾಪಾರಿಗಳಿಗೆ ಸೂಕ್ತ ಮಾರುಕಟ್ಟೆಯಿಲ್ಲದೆ ಪರದಾಡುವ ಸ್ಥಿತಿ ಬಂದೊದಗಿದೆ. ಕಾಮಗಾರಿ ಹೆಸರಿನಲ್ಲಿ ಸರ್ಕಾರದ ಹಣವನ್ನ ಪಾಲಿಕೆ ದುಂದುವೆಚ್ಚ ಮಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. 20 ವರ್ಷ ಆಗದ ಕಟ್ಟಡವನ್ನ ಕೆಡವುತ್ತಿರುವುದು ನ್ಯಾಯಸಮ್ಮತವೇ ಎನ್ನುವ ಅಭಿಪ್ರಾಯ ಕೂಡ ಕೇಳಿಬರುತ್ತಿದೆ. ಇನ್ನು ನೂತನ ಮಾರುಕಟ್ಟೆಯ ಕಟ್ಟಡ ಕೂಡ ಕಂಪ್ಲೀಟ್ ಆಗಿಲ್ಲ. ಈ ಬಗ್ಗೆ ಅಧಿಕಾರಿಗಳಿಂದ ಸಮರ್ಪಕ ರೀತಿಯಲ್ಲಿ ಉತ್ತರ ಸಿಕ್ಕಿಲ್ಲ. ಆದರೆ ಇದೀಗ ಮೂಡಾ ಮಾರುಕಟ್ಟೆಯನ್ನ ಕೆಡವಿ ಹಾಕಲಾಗುತ್ತೆ. ಇದರಿಂದ ನಮಗೆ ತೊಂದರೆಯಾಗ್ತಿದೆ ಅಂತಾರೆ ವ್ಯಾಪಾರಸ್ಥರಾದ ರಮೇಶ್ ಅವರು. ಈ ಬಿಲ್ಡಿಂಗ್ ಅನ್ನು ಒಳ್ಳೆ ಸ್ಥಿತಿಯಲ್ಲಿರುವ ಬಿಲ್ಡಿಂಗ್ ಅನ್ನು ಇದು ಯಾವುದೇ ಇದರಲ್ಲಿ ಏನು ತೊಂದರೆ ಇಲ್ಲ. ನಾವು ಆರಾಮಾಗಿದ್ದೇವೆ, ನಾವು ಬಾಡಿಗೆ ಕೊಡ್ತಾ ಇದ್ದೇವೆ, ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ. ಆದರೆ ಏಕಾಏಕಿ ನಮಗೆ ಇದನ್ನು ಕೆಡವಲಿಕ್ಕೆ ಉಂಟು, ಇದನ್ನು ಬಿಚ್ಚಲಿಕ್ಕೆ ಉಂಟು ಅಂತ ಹೇಳಿಕೊಂಡು ಟೆಂಪ್ರರಿ ಶೆಡ್ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಆದರೆ ನಮಗೆ ಆಶ್ಚರ್ಯ ಆಗೋದೇನೆಂದರೆ, ಇದು ಒಂದು ಯಾವ ಕಾರಣಕ್ಕೆ ಬಿಚ್ಚಿದ್ದಾರೆ, ಯಾಕೆ ಸರ್ಕಾರಿ ಹಣವನ್ನು ಕೋಳು ಮಾಡ್ತಾ ಇದ್ದಾರೆ. ಇದು 20 ವರ್ಷವೂ ಆಗದ ಒಂದು ಕಟ್ಟಡವನ್ನು ಕೆಡವುವುದಂದರೆ ಎಲ್ಲರೂ ಇದಕ್ಕೆ ಒಂದು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಒಂದು ಇದು ಆಗಬಾರ್ದು ಅಂತ ಒಂದು ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಒಂದು ನಷ್ಟ, ಸರ್ಕಾರಕ್ಕೆ ಒಂದು ನಷ್ಟ ಈ ಥರ ಮಾಡೋದ್ರಿಂದ. ಅದೇ ನಾವು ಈಗ ಅಲ್ಲಿ ಹೋಗಿ ಟೆಂಪ್ರರಿಗೆ ಹೋಗಬೇಕು ಅಂತ ಹೇಳ್ತೇವೆ. ನಾವು ಒಳ್ಳೆ ಫರ್ನಿಚರ್ ಅಥವಾ ಇನ್ನೇನೋ ಮಾಡಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡಬೇಕಂತ ಒಂದು ಖರ್ಚು ಮಾಡಿ ಕೂತಿದ್ದಾಗ ಈಗ ನಮಗೆ ಟೆಂಪ್ರರಿಯಾಗಿ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಾವು ಇದನ್ನು ಅಲ್ಲೇ ಶಿಫ್ಟ್ ಮಾಡಬೇಕು. ಆಮೇಲೆ ಹೇಳ್ತಾರೆ ಇನ್ನೊಂದು ಕಡೆಗೆ ನಮಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡ್ತಾರೆ. ಇದೆಲ್ಲ ಇನ್ನೊಂದು 4-5 ವರ್ಷದ ಆಗೋದಿಲ್ಲ. ಯಾಕಂದರೆ ಈಗ ಕಟ್ತಾ ಇರೋ ಕಟ್ಟಡ 5 ವರ್ಷ ಹತ್ತಿರ ಆಯಿತು, ಏನೂ ಪ್ರೋಗ್ರೆಸ್ ಇಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ಏನು ಸುಸಜ್ಜಿತವಾಗಿರುವ ಮಾರುಕಟ್ಟೆ ನಿರ್ಮಾಣ ಮಾಡಲು ಮುಂದಾಗಿದೆ. ಆದರೆ ಇಲ್ಲಿ ತನಕ ಕೆಲವೊಂದು ಮಾರುಕಟ್ಟೆ ಪೂರ್ಣಗೊಂಡಿಲ್ಲ. ಇದರ ನಡುವೆ ಪಾಲಿಕೆ ದುಂದುವೆಚ್ಚ ಮಾಡಲು ಮುಂದಾಗುತ್ತಿದೆ. ಇನ್ನು ಸುರತ್ಕಲ್ನಲ್ಲಿ ನೂತನ ಮಾರುಕಟ್ಟೆಯ ಕಾಮಗಾರಿ ಆದಷ್ಟು ಬೇಗ ಆದರೆ ವ್ಯಾಪಾರಸ್ಥರಿಗೂ ಅನುಕೂಲವಾಗಲಿದೆ. ಮಾನವೀಯ ನೆಲೆಯಿಂದ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಇನ್ನು ಕಳೆದ 20 ವರ್ಷಗಳಿಂದ ಇಲ್ಲಿಯೇ ವ್ಯಾಪಾರ ಮಾಡುತ್ತಾ ಬರುತ್ತಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು. 20 ವರ್ಷದಿಂದ ಈಚೆ ನಾವು ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೇವೆ. ಆವತ್ತು ನಾವು ಓನರ್ಶಿಪ್ನಷ್ಟು ಹಣ ಕೊಟ್ಟು ದೊಡ್ಡ ಮೊತ್ತವನ್ನು ಕೊಟ್ಟು 20 ವರ್ಷಕ್ಕಿಂತ ಮೊದಲು ನಾವು ಡಿಪಾಸಿಟ್ ಕೊಟ್ಟಿದ್ದೆವು. ಆದರೆ ಇವಾಗ ಅದಕ್ಕೆ ಮಾಡಿದ ಫರ್ನಿಚರ್ ಎಲ್ಲ ವೇಸ್ಟಾಗಿ ಈಗ ನಮ್ಮನ್ನು ತಾತ್ಕಾಲಿಕವಾಗಿ ಶಿಫ್ಟ್ ಮಾಡುವ ಅವಸರದಲ್ಲಿದ್ದಾರೆ. ಹೇಳಿದರೆ ನಮ್ಮ ಅವತ್ತಿದ್ದು ಫರ್ನಿಚರ್, ಅಂಗಡಿಯ ಫರ್ನಿಚರ್ ಇವಾಗ ಹೊಸ ಅಂಗಡಿಗೆ ಫರ್ನಿಚರ್ ಅಲ್ಲಿಂದ ಪುನಃ ಶಿಫ್ಟ್ ಮಾಡುವಂಥ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಈ ಮೂಡಾ ಮಾರ್ಕೆಟ್ ಶಿಫ್ಟ್ ಮಲ್ಪೇರು ಬಂದು ಮಸ್ತ್ ತಿಂಗಳ ದಿಂಚಿ ಪಣಂದುಲ್ಲೇರಿ ಆಂಡಲ ತಾತ್ಕಾಲಿಕ ಆಯ್ನ ಮಾರ್ಕೆಟ್ ನನ್ನಲ್ಲ ಹಾಕಲು ಮಲ್ಪೇರೆಲ್ಲ ಆತಿಜ್ಜಿ ನನ್ನ ಮಲ್ಪೇರ್ಲಕ್ಕಲಿಗೆ ಆವಂದ ಆಯ್ಪಂಡ ಆತು ಮೂಲ ಪ್ರಾಬ್ಲಮ್ ಉಂಟು. ಆಯ್ತ ನೆತ್ತ ನೀರು ದತ್ತುಲಿ ಉಲಾಯಿಡಿ ತೋಜಾಲೆ ಸರ್ ಅಂತ ಜಸ್ಟ್ ಅವು ಪೂರ ತುಲೆ ಜಸ್ಟ್ ಬೊಕ್ಕ ಪ್ಲಸ್ ತಾತ್ಕಾಲಿಕ ಒಂದು ಅಲ್ಪ ರಿಕ್ಷಾ ಬಾರ್ದ ಬರೀಟ್ ಒಂದು ಮಲ್ತೊಂದುಲ್ಲೆ ಅದು ಅವಲ ಇತ್ತ ಟೆಂಪ್ರರಿ ಬಂದು ನಮ್ಮನ ಇಂಟೀರಿಯರ್ ಪೂರ ಅವಲು ಕೊನೋದು ನನ್ನ ಐಕ್ರಿ ಇನ್ವೆಸ್ಟ್ ಮಲ್ತದೆ ಏತಂದು ಖರ್ಚು ಮಲ್ಪನು ಒಂಜಿ ಮಾರ್ಕೆಟ್ಲ ಸಮಗಟ್ಟು ಮಲ್ತಂದು ಇಜ್ಜೇರು ನಮಗೊಂಜಿ ಈ ನನ್ನ ಇತ್ತ ಕಟ್ಟೊಂದು ನಮ್ಮ ಮಾರ್ಕೆಟ್ ಒಂಜಿ ಎಡ್ಡೆ ಮಲ್ತದೆ ಐನೇ ಒಂಜಿ ರೀತಿ ಮಲ್ತುಕೊಂಡ್ರೆ ನಮಕ್ಲ ಒಂಜಿ ಬೆನಿಫಿಟ್ ಆಪು. ಸುರತ್ಕಲ್ನಲ್ಲಿ ಹೊಸ ಮಾರುಕಟ್ಟೆ, ಹಳೆಯ ಮಾರುಕಟ್ಟೆ ಹಾಗೂ ಮೂಡಾ ಮಾರುಕಟ್ಟೆ ನೂತನ ಮಾರುಕಟ್ಟೆಗೆ ತಾಗಿಕೊಂಡೇ ಇದೆ.
ಮೂಡ ಮಾರುಕಟ್ಟೆ ಪಕ್ಕದಲ್ಲೇ ಹೊಸ ಮಾರುಕಟ್ಟೆಯ ಸಂಕೀರ್ಣ ಬರಲಿದೆ. ಮೂಡ ಮಾರುಕಟ್ಟೆಯಲ್ಲಿರುವ ವ್ಯಾಪಾರಸ್ಥರಿಗೆ ತಾತ್ಕಾಲಿಕ ಮಾರುಕಟ್ಟೆ ಆಗ್ತಾ ಇದೆ. ಇನ್ನು ಮೂಡ ಮಾರುಕಟ್ಟೆಯಲ್ಲಿರುವವರಿಗೆ ತಾತ್ಕಾಲಿಕ ಮಾರುಕಟ್ಟೆ ಬೇಡ, ಹೊಸ ಮಾರುಕಟ್ಟೆಯಲ್ಲೇ ನಮಗೂ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಈ ಬಗ್ಗೆ ಪರಿಶೀಲನೆ ಮಾಡುತ್ತೇನೆ, ಜೊತೆಗೆ ಹೊಸ ಮಾರುಕಟ್ಟೆ ಪೂರ್ಣಗೊಂಡ ಬಳಿಕ ಪಾರದರ್ಶಕ ರೀತಿ ಎಲ್ಲ ಮಾಡಲಾಗುತ್ತಿದೆ ಎಂದು ಹೇಳುತ್ತಾರೆ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು. ಸುರತ್ಕಲ್ ಪೇಟೆಯ ಹೃದಯ ಭಾಗದಲ್ಲಿರುವಂಥ ಸುರತ್ಕಲ್ ಮಾರ್ಕೆಟ್ ಏನಿದೆ, ಹಳೆ ಮಾರ್ಕೆಟು, ಈಗ ಹೊಸ ಮಾರ್ಕೆಟಿನ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಉಂಟು. ಮತ್ತು ಮೂಡ ಮಾರ್ಕೆಟ್ ಏನಿದೆ ಅದೇ ಜಾಗದಲ್ಲಿ ಅಲ್ಲನ್ನ ಮೂಡ ಮಾರ್ಕೆಟ್ ಜಾಗದಲ್ಲಿ ಹೊಸ ಮಾರ್ಕೆಟ್ನ ಒಂದು ಸಂಕೀರ್ಣ ಬರ್ತದೆ. ಮೂಡ ಮಾರ್ಕೆಟ್ನವರಿಗೆ ಟೆಂಪರರಿ ಮಾರ್ಕೆಟ್ನ ವ್ಯವಸ್ಥೆ ಈಗ ಆಗ್ತಾ ಉಂಟು. ಸ್ಥಳೀಯ ಮೂಡ ಮಾರ್ಕೆಟ್ನಿರುವಂಥ ವ್ಯಾಪಾರಿಗಳ ಸಮಸ್ಯೆ ಅಂತ ಹೇಳಿದ್ರೆ, ಅವರ ಮನಸ್ಸಿನಲ್ಲಿರುವ ಹೆದರಿಕೆ ಏನಂತ ಹೇಳಿದ್ರೆ, ನಮಗೆ ಟೆಂಪರರಿ ಮಾರ್ಕೆಟ್ ಬೇಡ, ನಮಗೆ ಈ ಹೊಸ ಮಾರ್ಕೆಟ್ ಏನೇ ಆಗಿದೆ ಅಲ್ಲಿ ಕನ್ಸ್ಟ್ರಕ್ಷನ್ ಹಂತದಲ್ಲಿ ಉಂಟು, ಅದರಲ್ಲೇ ನಮಗೆ ಈಗ ವ್ಯವಸ್ಥೆನ ಮಾಡಿ ನಮ್ಮ ಮೂಡ ಮಾರ್ಕೆಟ್ನವರು ಮತ್ತು ಹಿಂದೆ ಸ್ಥಳಾಂತರಗೊಂಡಂಥ ಸುರತ್ಕಲ್ ಮಾರ್ಕೆಟ್ನವರು ಯಾರಿದ್ದಾರೆ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಬಾಕಿ ಉಂಟು, ಅಲ್ಲೇ ನಮಗೆ ಮಾಡಿ ಅನ್ನುವಂಥ ಮಾತನ್ನು ನನಗೆ ಮೊನ್ನೆ ಸಹ ನನ್ನನ್ನು ಮೀಟಾಗಿ ಹೇಳಿದರು. ಅಲ್ಲಿ 2-3 ಸಣ್ಣ ಟೆಕ್ನಿಕಲ್ ಸಮಸ್ಯೆಗಳಿತ್ತು. ಆ ಹೊಸ ಮಾರ್ಕೆಟ್ನಲ್ಲಿ ಎಲ್ಲ ಅಂಗಡಿಗಳನ್ನು ಅಲಾಟ್ಮೆಂಟ್ ಪಾರದರ್ಶಕತೆಯಲ್ಲಿ ಎಲ್ಲರಿಗೂ ಸಹ ಸಾರ್ವಜನಿಕರ ಯಾರು ಬೇಕಾದರೂ ಅದರಲ್ಲಿ ಕಾಂಪೀಟ್ ಮಾಡ್ಬೋದು. ಆ ರೀತಿ ವ್ಯವಸ್ಥೆನ ಮಾಡಿ ಮಾತ್ರ ಅಂಗಡಿಯನ್ನು ಕೊಡಲಿಕ್ಕೆ ಸಾಧ್ಯ. ಒಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಆಗುತ್ತಿರುವ ಮಂಗಳೂರು ಮಹಾನಗರ ಪಾಲಿಕೆ ವಿವಿಧ ಕಡೆ ಅತ್ಯಾಧುನಿಕ ರೀತಿಯಲ್ಲಿ ಮಾರುಕಟ್ಟೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಆದರೆ ಕೆಲವೊಂದು ಮಾರುಕಟ್ಟೆ ಪೂರ್ಣಗೊಳ್ಳದೇ ಇರುವುದರಿಂದ ವ್ಯಾಪಾರಸ್ಥರು ಕಂಗೆಟ್ಟಿದ್ದಾರೆ. ಇತ್ತ ಸುರತ್ಕಲ್ನಲ್ಲಿ ಮೂಡ ಮಾರುಕಟ್ಟೆಯನ್ನ ಕೆಡವಲು ಮುಂದಾಗ್ತಿದ್ದಾರೆ. ಆದರೆ ವ್ಯಾಪಾರಸ್ಥರಿಗೆ ತಾತ್ಕಾಲಿಕ ಮಾರುಕಟ್ಟೆಗೆ ಸ್ಥಳಾಂತರ ಮಾಡಲು ಸೂಚನೆ ನೀಡಿದ್ದಾರೆ. ಇದರಿಂದ ವ್ಯಾಪಾರಸ್ಥರು ಸೂಕ್ತ ಮಾರುಕಟ್ಟೆ ಇಲ್ಲದೆ ಕಂಗಾಲಾಗಿದ್ದಾರೆ. ಶೀಘ್ರದಲ್ಲೇ ಮಾರುಕಟ್ಟೆ ನಿರ್ಮಾಣ ಆಗಲಿ ಎಂಬುದೇ ವಿ4 ನ್ಯೂಸ್ನ ಆಶಯ. ಶರಸಾಲ್ಯರ್, ವಿ4 ನ್ಯೂಸ್, ಮಂಗಳೂರು.